ಕಾರಿಡೋರ್ದು ವಿಶೇಷ ಏನು ಅಂದರೆ, ನಾನು ಈ ಕಾರಿಡೋರ್ ಬಗ್ಗೆ ನನಗೆ ತುಂಬ ಆಸಕ್ತಿ ಇತ್ತು. ಇದನ್ನು ಫೌಂಡೇಶನ್ ಟೈಮಿಂದ, ಅಂದರೆ ಇದು ನಮ್ಮ ಇಲ್ಲಿ ಮನೆಗಳನ್ನು ಒಡಿತಾ ಇದ್ರಲ್ವ, ಆವಾಗಿಂದ ನಾನು ಯೂಟ್ಯೂಬಲ್ಲಿ ಇದನ್ನು ನೋಡ್ತಾನೆ ಇದ್ದೀನಿ. ಇದನ್ನು ಪ್ರತಿದಿನ ಫಾಲೋ ಮಾಡ್ತಿದ್ದೆ. ಇಲ್ಲೇನು ಕೆಲಸ ನಡೀತಾ ಇದೆ, ಎಷ್ಟು ಮನೆಗಳನ್ನು ಡ್ಯಾಮಲಿಷ್ ಆಯಿತು. ಆನಂತರ ಇಲ್ಲಿ ನೋಡಿ, ಇದು ಕೂಡ ಮುಚ್ಚಿ ಹೋಗಿರೋ ದೇವಸ್ಥಾನವನ್ನು ಮತ್ತೆ ರಿನಿವೇಟ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರದ ಒಂದು 40 ದೇವಸ್ಥಾನಗಳು ಇಲ್ಲಿ ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ. ಸೊ ಇದನ್ನು ಡೇ 1 ನಾನು ಯೂಟ್ಯೂಬಲ್ಲಿ ನೋಡ್ತಾನೇ ಇದ್ದೆ, ಫಾಲೋ ಮಾಡ್ತಿದ್ದೆ. ಸೊ ಇವತ್ತು ಪ್ರತ್ಯಕ್ಷವಾಗಿ ಇಲ್ಲಿ ಬರುವಂಥದ್ದು ಬಂದದೆ. ನಾನು ಇದನ್ನು ಉದ್ಘಾಟನೆ ಆಗೋವರೆಗೂ ನೋಡಿದ್ದೀನಿ ಯೂಟ್ಯೂಬಲ್ಲಿ ಡೈಲಿ ಪ್ರೊಸೆಸ್ನ. ಇದು ಅಹಲ್ಯಾಬಾಯಿ ಹೋಳ್ಕರ್ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಮತ್ತೆ ಮೊಘಲರ ಹಾನಿ ಮಾಡಿದ್ದ ದೇವಸ್ಥಾನ ಮತ್ತೆ ಅವರು ಹೊಸದಾಗಿ ಕಟ್ಟಿದ್ರು. ಈಗ ನಾವು ನೋಡ್ತಿರೋ ದೇವಸ್ಥಾನ ಇವರೇ ಕಟ್ಟಿದ್ದು. ಇವರ ನಂತರ ರಣಜಿತ್ ಸಿಂಗ್, ಇಲ್ಲಿ ರಣಜಿತ್ ಸಿಂಗ್ ಅವರು ಇದಕ್ಕೆ ವಿಶ್ವನಾಥ ದೇವಸ್ಥಾನ ಗೋಪುರಕ್ಕೆ ಚಿನ್ನದ ಹೊದಿಕೆಯನ್ನು ಹೊದಿಸಿದ್ರು. ಅವರ ಇಬ್ಬರ ನಂತರ ಮತ್ತೆ ಐತಿಹಾಸಿಕವಾಗಿ ಈಗ ಮೋದಿಯವರು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಇದೊಂದು ಐತಿಹಾಸಿಕ ಘಟನೆ, ಐತಿಹಾಸಿಕ ಸ್ಥಳವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತಮಗೆ ಕಾಣ್ತಿದ್ಯಲ್ವ, ಇದೇ ವಿಶ್ವನಾಥ ದೇವಸ್ಥಾನ. ಅಲ್ಲಿ ಕಾಣ್ತಿದೆ ನೋಡಿ ವಿಶ್ವನಾಥ ದೇವಸ್ಥಾನ. ಸೊ ಅಲ್ಲಿಂದ ಮುಂಚೆ ನಾವು ಸಂದಿಲೆಲ್ಲ ಗಂಗಾ ನದಿಗೆ ಬರಬೇಕಾಗಿತ್ತು. ಈಗ ನೇರವಾಗಿ ನಾವು ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ನೋಡಿ ಗಂಗೆಗೆ ಬರ್ಬೋದು, ನೇರ. ಸೊ ಈ ಒಂದು ಪರಿವರ್ತನೆ ಇಲ್ಲಿ ನಮಗೆ ನೋಡೋಕ್ಕೆ ಸಿಕ್ಕಿದೆ. ಸೊ ವಿಶ್ವನಾಥ್ ಕಾರಿಡೋರ್ ನೋಡಿ, ಇಲ್ಲೂ ಕೂಡ ಹೇಗೆ ದೇವಸ್ಥಾನಗಳನ್ನು ಇಲ್ಲಿ ರಿನೋವೇಟ್ ಮಾಡ್ತಾ ಇದ್ದಾರೆ ನೋಡಿ. ಇವೆಲ್ಲವೂ ಕೂಡ ಅಷ್ಟೇ ಮುಚ್ಕೊಂಡು ಹೋಗಿರುವಂಥ ದೇವಸ್ಥಾನಗಳು. ಮನೆ ಒಳಗಡೆ ಎಲ್ಲ ಮುಚ್ಚಿ ಹೋಗಿತ್ತು ನೋಡಿ. ಇವನ್ನೆಷ್ಟು ಚೆನ್ನಾಗಿ ಈಗ ರಿನೋವೇಟ್ ಮಾಡ್ತಿದ್ದಾರೆ. ಇದು ಸಾಧ್ಯವೇ ಇಲ್ಲ ಅನ್ನುವಂಥ ಕೆಲಸ, ಇದು ಅಸಾಧ್ಯವಾದ ಕೆಲಸನ ಇಲ್ಲಿ ಸಾಧ್ಯ ಮಾಡಿದ್ದಾರೆ ಮೋದಿ. ಮತ್ತು ಗ್ಯಾನ್ವಾಪಿ ಮಸ್ಜಿದ್ ಅಂತ ಇವರು ಈ ದೇವಸ್ಥಾನ, ಹಳೆಯ ದೇವಸ್ಥಾನವನ್ನು ಒಡೆದು ಏನು ಮಸೀದಿ ಕಟ್ಟಿದ್ದಾರೆ, ಆ ಮಸೀದಿ ಇದರ ಹಿಂಭಾಗದಲ್ಲಿದೆ. ಅಲ್ಲಿ ನಿಮಗೆ ಸ್ವಲ್ಪ ಕಾಣುತ್ತೆ ಕಂಪೌಂಡು. ಅಲ್ಲಿ ಮೊಬೈಲ್ ಅಲಾವಿಲ್ಲದ್ರಿಂದ ನಾನು ಹೋಗ್ತಾ ಇಲ್ಲ. ಅಲಾವಿದ್ದರೆ ಅದನ್ನು ತೋರಿಸ್ತೇನೆ.